ಲಾಕ್ಡೌನ್ ಯಶಸ್ವಿಗೊಳಿಸಲು ಜನರ ಸಹಕಾರ ಅತ್ಯಗತ್ಯವಾಗಿದೆ. ಜನರು ಸ್ವಯಂ ಕರ್ಫ್ಯೂಗಳಾಕಿ ಕೊರೋನಾ ಸಾಂಕ್ರಾಮಿಕ ತಡೆಗಟ್ಟಲು ಸಹಕರಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಅವರಿಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಆಯ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪಿಡಿಒಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿ ಮಾತನಾಡಿದರು. ಡೆಂಗ್ಯೂ, ಮಲೇರಿಯಾ ವ್ಯಾಪಿಸದಂತೆ ಗ್ರಾಮ ಪಂಚಾಯತ್ಗಳು ಸ್ಥಳೀಯವಾಗಿ ಮುನ್ನೆಚ್ಚರಿಕೆ ವಹಿಸಬೇಕು. ಕೆಲವೆಡೆ ದಿನಸಿ ಅಂಗಡಿಗಳಲ್ಲಿ ನಿಗದಿತ ದರಕ್ಕಿಂತ ಜಾಸ್ತಿ ದರ ವಿಧಿಸಿರುವ ಬಗ್ಗೆ ಸಾರ್ವಜನಿಕರ ದೂರುಗಳು ಬರುತ್ತಿದೆ. ಗ್ರಾಮ ಪಂಚಾಯತ್ಗಳು ತಮ್ಮ ವ್ಯಾಪ್ತಿಯ ಅಂಗಡಿಗಳಲ್ಲಿ ಆಹಾರ ಸಾಮಗ್ರಿಗಳ ದರವನ್ನು ಆಗಿಂದಾಗಲೇ ಪರಿಶೀಲಿಸಬೇಕು ಎಂದು ಅವರು ಹೇಳಿದರು. ಗ್ರಾಮ ಪಂಚಾಯತ್ ಸದಸ್ಯರು ತಮ್ಮ ವ್ಯಾಪ್ತಿಯಲ್ಲಿ ನಡೆಯುವ ಆರೋಗ್ಯ ಸಮೀಕ್ಷಾ ಕಾರ್ಯಗಳಿಗೆ ಆಶಾ ಕಾರ್ಯಕರ್ತರೊಂದಿಗೆ ಸಹಕರಿಸಬೇಕು. 2ನೇ ಹಂತದ ಸಮೀಕ್ಷೆ ನಡೆಯುತ್ತಿದ್ದು, ಇದು ಮಹತ್ವ ಆಗಿದೆ. ಸಾರ್ವಜನಿಕರ ಚಲನವಲನಗಳ ಮಾಹಿತಿ ಅರಿತು ಆರೋಗ್ಯ ಸಮೀಕ್ಷೆ ಯಶಸ್ವಿಗೊಳಿಸಲು ಸಹಕರಿಸಬೇಕೆಂದು ಸಚಿವ ಕೋಟಾ ಸೂಚಿಸಿದರು. ಕೊರೋನಾ ನಿರ್ವಹಣೆಗಾಗಿ ಪ್ರತಿ ಗ್ರಾಮ ಪಂಚಾಯತಿಗೆ 20,000 ರೂಪಾಯಿ ಅನುದಾನ ನೀಡಲಾಗಿದೆ. ಇದರಲ್ಲಿ ವಿವಿಧ ಜಾಗೃತಿ ಮೂಡಿಸುವ ಕಾರ್ಯವನ್ನು ಹಾಗೂ ಆಶಾ ಕಾರ್ಯಕರ್ತರಿಗೆ ಅಗತ್ಯ ಸಾಮಗ್ರಿಗಳನ್ನು ನೀಡಬಹುದಾಗಿದೆ ಎಂದು ಸಚಿವರು ಹೇಳಿದರು. ಪ್ರಾರಂಭ ಆದಮೇಲೆ ನಾವು ಜಾಗೃತಿ ಮಾಡ್ತೇವೆ. ಈ ಸಾರಿ ನಾವು ಈ ಕೊರೋನಾ ಫೀಲ್ಡ್ ಅಲ್ಲಿ ಇರೋದ್ರಿಂದ ಒಂದಿಷ್ಟಾಗಿ ನಮ್ಗೆ ಹೆಚ್ಚು ಪರಿಣಾಮಕಾರಿ ಕೆಲಸ ಮಾಡಲಿಕ್ಕೆ ಅನುಕೂಲಗಳಿದೆ. ಪ್ರಾರಂಭದಲ್ಲಿ ಅದನ್ನು ಗುರುತು ಹಚ್ಚಿ ಒಂದು ತಂಡಾಗಿ ಕೆಲಸಗಳನ್ನು ಮಾಡಿದರೆ ಈ ಡೆಂಗ್ಯೂವನ್ನು, ಮಲೇರಿಯನ್ನು ತಡೆಗಟ್ಟಬಹುದು ಅಂತೇಳಿ ಆರೋಗ್ಯ ಇಲಾಖೆ ಹೇಳುತ್ತೆ. ಈಗ ನೀವು ಯೋಚನೆ ಮಾಡೋದೇನಂದ್ರೆ, ಈ ಸಾರಿ ಡೆಂಗ್ಯೂ ಬಾರದಿರಂತೆ ತಡೆಗಟ್ಟೋದು ಹೇಗೆ, ನಾವು ಮೊದಲಾಗಿ ಏನು ಜಾಗ್ರತೆ ಮಾಡಬೇಕು ಅಂತೇಳಿ ಈ ಸತಿ ನಾವು ಯೋಚನೆ ಮಾಡಬೇಕು. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಡೆಂಗ್ಯೂ ಇರದಂತೆ, ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಲೇರಿಯಾ ಬರದಂತೆ ನಾವು ಮುನ್ನೆಚ್ಚರಿಕೆ ಕ್ರಮ ಏನು ಮಾಡಬೇಕು ಅಂತೇಳಿ ಸರ್, ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ನಿನ್ನೆ ದಿನ 30ನೇ ತಾರೀಕಿಗೆ ಸರ್ವೆ ಮಾಡಿದೆ ಸರ್. ನಮ್ಮ ಪಂಚಾಯತಿಗೆ 28ನೇ ತಾರೀಕಿಗೆ ಎನ್ಫೋರ್ಸ್ಮೆಂಟ್ ಮತ್ತೆ ನೋಡಲ್ ಆಫೀಸರ್ ಬಂದಿದ್ರು ಸರ್. 29ನೇ ತಾರೀಕಿಗೆ ಡಿಎಂಒ ಮತ್ತು ಕೆಎಚ್ಆರ್ ಅವರು ಬಂದಿದ್ರು ಸರ್. ಅವರ ಸೂಚನೆಯಂತೆ 28/4 ಮತ್ತು 29/4 ರಾತ್ರಿ ದಿನ ಫಾಗಿಂಗ್ ಮಾಡಿದ್ದೇವೆ ಸರ್. ಆ ಡೆಂಗ್ಯೂ ಎಲ್ಲಿ ಕಾಣಿಸಿಕೊಂಡಿತ್ತು ಅಲ್ಲಿ. ಆನಂತರ ಮೈಕ ಕೂಡ ಪ್ರಚಾರ ಮಾಡಿ ಅಲ್ಲಿ ತೋಟದಲ್ಲಿ ಹಾಲೆ ಮತ್ತೆ ಏನು ಇರೋದಾಗೆ ನೀರೆಲ್ಲ ಕ್ಲಿಯರ್ ಮಾಡುವ ಹಾಗೆ ಮೈಕ ಪ್ರಚಾರ ಮಾಡಿದ್ದೇವೆ ಸರ್. 30ರಂದು ನಮ್ಮ ಬೆಟ್ಟಂಪಾಡಿ ಮತ್ತೆ ನಿಡ್ಪಲ್ಲಿ, ಬಲ್ನಾಡು 4 ಗ್ರಾಮದ ಆಶಾ ಕಾರ್ಯಕರ್ತರು ಮತ್ತು ANMC ಮತ್ತೆ ಪಾಲಕೆ HV ಅವರು ಸೇರಿ ಮತ್ತೆ ಗ್ರಾಮ ಪಂಚಾಯತ್ ಸೇರಿ ಸರ್ವೆ ಮಾಡಿದ್ದೇವೆ ಸರ್. ಅದರಲ್ಲಿ 3 ಪಾಸಿಟಿವ್ ಕೇಸಸ್ ಇದೆ. ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯ ನಳಿನ್ ಕುಮಾರ್ ಕಟೀಲ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೌಡು, ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ಸಿಒ ಡಾಕ್ಟರ್ ಸೆಲ್ವಮಣಿ, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಮಚಂದ್ರ ಪಾಯಾರಿ ಉಪಸ್ಥಿತರಿದ್ದರು.